ಉಪ್ಪಳ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ 2ನೇ ವಾರ್ಡು ವ್ಯಾಪ್ತಿಯಲ್ಲಿರುವ ಪಸ್ಲಂಪರ ಪರಿಶಿಷ್ಟ ಜಾತಿ ಕಾಲೋನಿಗೆ ಹಲವಾರು ವರ್ಷಗಳಿಂದ ಮುಂಚಿತವಾಗಿ ಪಂಚಾಯತ್ನ ವತಿಯಿಂದ ನಿರ್ಮಿಸಲಾಗಿದ್ದ ಕೊಳವೆ ಬಾವಿ ಹಾಗೂ ಪೈಪ್ ಅನ್ನು ಖಾಸಗಿ ವ್ಯಕ್ತಿಯೊಬ್ಬರು ಮನೆಯ ಕಡೆಗೆ ತೆರಳಲು ದಾರಿ ಮಾಡುವ ನೆಪದಲ್ಲಿ ಪಂಚಾಯತ್ನಿಂದ ಅಂಗೀಕಾರವನ್ನ ಪಡೆದಿರುವುದಾಗಿ ಸುಳ್ಳು ಹೇಳಿ ನಾಶ ಮಾಡಿದ್ದಾರೆ ಎಂದು ಕಾಲೋನಿ ನಿವಾಸಿಗಳು ಆರೋಪಿಸಿದ್ದಾರೆ. ಪೈಪ್ಗಳನ್ನು ಒಡೆದು ಹಾಕಿ ಕೊಳವೆ ಬಾವಿಯನ್ನ ಮುಚ್ಚಲಾಗಿದೆ. ತುಂಡರಿಸಲಾದ ಪೈಪುಗಳನ್ನ ಅಲ್ಲೇ ಬದಿಯಲ್ಲಿ ಇರಿಸಲಾಗಿದೆ. ಸುಮಾರು 65 ಪರಿಶಿಷ್ಟ ಜಾತಿ ಕಾಲೋನಿಯ ಕುಟುಂಬಗಳಿಗೆ ನೀರಿನ ಆಶ್ರಮವಾಗಿದ್ದ ಈ ಕೊಳವೆ ಬಾವಿಯನ್ನ ನಾಶಪಡಿಸಿದ ಬಳಿಕ ಕಾಲೋನಿ ನಿವಾಸಿಗಳು ನೀರಿಲ್ಲದೆ ಪರಿತಪಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಬಗ್ಗೆ ಕಾಲೋನಿ ನಿವಾಸಿಗಳು ಪಂಚಾಯತ್ ಸದಸ್ಯ ಹಾಗೂ ಅಧ್ಯಕ್ಷರಲ್ಲಿ ವಿಚಾರಿಸಿದಾಗ ಕೊಳವೆ ಬಾವಿಯನ್ನ ತೆಗೆಯಲು ನಾವು ಯಾವುದೇ ಅಂಗೀಕಾರವನ್ನ ನೀಡಿಲ್ಲವೆಂಬುದಾಗಿ ಹೇಳಿರುವುದಾಗಿ ಕಾಲೋನಿ നിവാസിಗಳು ಹೇಳ್ತಿದ್ದಾರೆ. രാത്രി വന്നിട്ട് അടിച്ചു കൊണ്ടുവന്നിട്ടാണ് കഴിഞ്ഞിട്ട് വന്നിട്ട് ഇത് മിനിഞ്ഞാന്ന് രാത്രി ഇത് കുത്തി പൊളിച്ചെടുത്തിട്ട് പറയുകയാണ് ഇത് ഉപയോഗശീലമായിട്ട് കിടക്കുകയാണ്. അതുകൊണ്ട് ഞാനിത് കുത്തി പൊളിച്ചെടുത്ത് ആരും എടുക്കുന്നില്ല എന്ന് പഞ്ചായത്തിൽ കംപ്ലൈൻറ്റ് കൊടുത്തിട്ട് അയാൾ എവിടുന്നൊക്കെ നമ്പർ ഇത് ആരുടെയൊക്കെ സൈന് വാങ്ങിച്ചിരുന്നൊക്കെ പറയുന്നത് എസ്-സിക്കാർക്ക് ആർക്കും ഈ വിവരം അറിയുന്നില്ല. അതുകൊണ്ട് ഞങ്ങൾക്ക് കുടിക്കാനുള്ള വെള്ളം വേണം. അതിനി എന്ത് ചെയ്യണമെന്ന് ഞങ്ങൾക്ക് തന്നെ അറിയില്ല. അതുകൊണ്ട് ഗവൺമെൻറ് ആയാലും ഏത് ഇതായാലും ശരി ഞങ്ങൾക്ക് നിവൃത്തിയാക്കിയിട്ട് കുടിക്കാനുള്ള വെള്ളം ഉണ്ടാക്കി തരണം. തരുന്നുണ്ട് പരാതി കൊടുക്കുന്നു. കലക്ടർക്ക് ഞങ്ങൾ പരാതി കൊടുക്കാൻ പോകുന്നു. ಪಚ್ಚಲಂಪಾರ ಎಸ್-ಸಿ ಕಾಲೋನಿ ನಡತನಂಚಿನ ಘಟನೆ ಇಂದು ಸುಮಾರು 10-16 ವರ್ಷದ ದುಂಬು ಇತ್ತಿನಂಚಿನ ಬೋರು ಸಾಧಾರಣ ನೀರು ಒಯ್ಕಲ ಕಮ್ಮಿ ಇಜ್ಜಿ ಎಡ್ಡೆ ನೀರ್ದ ಒಂಜಿ ಬೋರ್ ಆದಿತ್ತು ಎಂಕ್ಲ 10-25 ಇಲ್ಲದಕ್ಲು ಪರೊಂದಿತ್ತಿನ ಈ ಬೋರ್ದ ನೀರನ್ನು ಇನಿ ಆ ಬೋರ್ನು ಅಡಿರ್ದೆ ಗರ್ತದೆತ್ತುವೇರು ಇನಿ ಪೋರ ಸಾದಿಜ್ಜಿ ನಂದು ಗರ್ತದೆತ್ತಿನಂಚಿನ ನೆತ್ತ ಪರಿಸರದ ಇಲ್ಲ ಹಾಕೊಂಡು ಆ ಇನಿ ಎಂಕ್ಲಗೋಸ್ಕರ ಎಂಕ್ಲ ಒದ್ದಾಡೋದಿಲ್ಲ ಇತ್ತ ನಾನು ಮಿತ್ತಿಗೆ ನಾನು ನೀರು ಪರ್ಪುಣಂಚನೆ ಎಂಕ್ಲ ಗತಿನು ಈ ಗ್ರಾಮ ಪಂಚಾಯತ್ಲ ಅಂಚನೆ ಮುಲ್ಪದ ಇತ್ತಿನಕ್ಲ ಐನು ಈ ದೆತ್ತಿನಕ್ಲು ಅಕ್ಲು ಪಿರನೇ ಇಂದು ಐನು ಸರಿಮಂತ ಕೊರುಡು ಎಂಕ್ಲ ಕೇನಾಗ ಪನ್ಪೇರು ಅಕ್ಲು ಎಂಕ್ಲ ಕೇನಾರ ಪೋಣ ಪನ್ಪೇರು ಎಂಕ್ಲ ಪಂಚಾಯತ್ ಪರ್ಮಿಷನ್ ದೆತ್ತು ಅನ್ನೋದು SMS-ಗೆ ಇನ್ನೇ ಕೊರೋದಿಲ್ಲ ಇಂದು ಮೂರನೇ ಈ ಬಗ್ಗೆ SMS ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ಗೆ ದೂರನ್ನ ಕೂಡ ನೀಡಲಾಗಿರುವುದಾಗಿ ಹೇಳಲಾಗಿದೆ. ಸಂಬಂಧಪಟ್ಟವರು ಕೂಡಲೇ ಈ ಕೊಳವೆ ಬಾವಿಯನ್ನ ಇದ್ದಲ್ಲಿಯೇ ಸ್ಥಾಪಿಸಿಕೊಡಬೇಕು. ಅದೇ ರೀತಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗೆ ಮುಂದಾಗುವುದಾಗಿ ಕಾಲೋನಿ ನಿವಾಸಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ರೆಹಮಾನ್ ಉದ್ಯಾವರ V4 News 24/7 ಮಂಜೇಶ್ವರ.